ಶ್ರೀ ಗುರುಭ್ಯೋ ನಮಃ. ಚಾಮುಂಡೇಶ್ವರಿ ಮಹಾದೇವಿ ಸರ್ವದುಷ್ಟಭಯಂಕರಿ ದುರ್ಗೆ ಕಣಿಯೂರು ನಿಲಯೇ ಪಾಹಿ ಮಾಂ ಜಗದೀಶ್ವರಿ, ಪಾಹಿ ಮಾಂ ಜಗದೀಶ್ವರಿ, ಪಾಹಿ ಮಾಂ ಜಗದೀಶ್ವರಿ. ಸೀಮೆಯೊಡೆಯನಾದಂಥ ಪಂಚಲಿಂಗೇಶ್ವರ ದೇವರಿಗೆ ಪ್ರಣವ ಮಾಡುತ್ತಾ, ದುರ್ಗಾ ಸ್ವರೂಪಿಣಿಯಾದಂಥ ಉಳ್ಳಾಲ್ತಿಗೆ ವಂದಿಸ್ತಾ, ಸನ್ನಿಧಾನದ ಈ ವಟಾರದಲ್ಲಿ ಬಹಳ ಶಿಸ್ತುಬದ್ಧವಾದಂಥ ವಿಜೃಂಭಣೆಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದೇ ಒಂದು ಸಂತಸ ಸಂಗತಿಯಾಗಿದೆ. ಧರ್ಮೋ ರಕ್ಷಿತ, ಧರ್ಮೋ ರಕ್ಷತಿ ರಕ್ಷಿತ. ಯಾವಾಗ ನಾವು ಧರ್ಮವನ್ನು ರಕ್ಷಿಸ್ತೇವೆ, ಆ ಧರ್ಮವೇ ನಮ್ಮನ್ನು ರಕ್ಷಿಸ್ತದೆ ಎಂಬಂಥ ಉಕ್ತಿ ಶಾಸ್ತ್ರದಲ್ಲಿದೆ. ಹಾಗಿದ್ದುಕೊಂಡು ಈ ದಿವಸದ ಪುತ್ತಿಲ ಪರಿವಾರದ ಸಾರ್ವಜನಿಕ ಶ್ರೀ ಶನೈಶ್ವರ ಪೂಜಾ ಸಮಿತಿ ವಿಟ್ಲ ಈ ಮೂಲಕವಾದಂಥ ಲೋಕ ಕಲ್ಯಾಣಕಾರಕವಾದಂಥ ಶ್ರೀ ಶನೈಶ್ವರ ಪೂಜೆಯ ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಆಹ್ವಾನಿಸಿ ಶುಭ ಸಂದೇಶವನ್ನು ನೀಡೋದಕ್ಕಾಗಿ ಆಹ್ವಾನಿಸಿದ್ದೀರಾ. ಬಹಳ ಸಂತೋಷ. ಇದೊಂದು ಅಭೂತಪೂರ್ವವಾದಂಥ ಕಾರ್ಯ. ನಾವು ಸಾಧ್ಯವಿಲ್ಲದವರಲ್ಲ. ನಮ್ಮಲ್ಲಿ ಪ್ರತಿಭೆ ಇದೆ, ಶಕ್ತಿ ಇದೆ, ಚೈತನ್ಯ ಇದೆ. ಆ ಚೈತನ್ಯವನ್ನು ತುಂಬಿಸಬೇಕಿದ್ರೆ ಅದಕ್ಕೆ ಬೆಂಬಲಕ್ಕೆ ಒಬ್ಬರು ಬೇಕಾಗ್ತಾರೆ. ಅದೇ ರೀತಿ 10 ಜನರು ಬೇಕಾಗ್ತಾರೆ. ಒಬ್ಬನಿಂದ ಯಾವ ಕೆಲಸವನ್ನು ಮಾಡೋದಕ್ಕಿಲ್ಲ. ನಿನ್ನಲ್ಲಿ ಇಂಥ ಪ್ರತಿಭೆ ಇದೆ ಮಗ, ನೀನು ಅದನ್ನು ಉದ್ದೀಪನಗೊಳಿಸಬೇಕೆಂಬಂಥ ಪ್ರೇರಣೆಯನ್ನು ಕೊಡಬೇಕು. ಹಾಗಿದ್ದರೆ ಮಾತ್ರ ಸಾಮೂಹಿಕವಾದಂಥ ಈ ಪ್ರಾರ್ಥನೆಗಳಿಂದ ಎಲ್ಲ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇದೆ ಎಂಬಂಥ ವಿಚಾರವನ್ನು ಸ್ವಾಮಿ ವಿವೇಕಾನಂದರು ಅಂದು ಹೇಳಿದರೆ, ಏಳಿ ಮಕ್ಕಳೇ ಎದ್ದೇಳಿ ಸಿಂಹದ ಮರಿಗಳಾಗಿ ಇಲ್ಲಿ ಮರಿಗಳಾಗಬೇಡಿ ಅಂತೇಳಿ. ಆ ಸಿಂಹದ ಮರಿಗಳಾದ ಕಾರಣ ನಮ್ಮ ದೇಶ ದಾಸತ್ವದಿಂದ ಬಿಡುಗಡೆ ಹೊಂದಿದೆ. ಅಂಥ ಸ್ವಾಮಿ ವಿವೇಕಾನಂದ ಅಂತವರ ಎಷ್ಟು ಸಂದೇಶವನ್ನು ನಾವು ಕೇಳಿದವರಿದ್ದೇವೆ ನಮ್ಮ ದಾಸ್ಯದ ಕಾಲದಲ್ಲಿ. ಅದನ್ನು ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಒಂದು ಕಾಲದಲ್ಲಿ ನಮ್ಮ ಶ್ರೀರಾಮಚಂದ್ರಮನ ಸಾಕೇತ ನಗರಿ ಅಯೋಧ್ಯೆಯು ಪರವಶವಾಗಿತ್ತು. ನಮಗೇನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆ ಕಾಲದ ಹಿರಿಯರ ಮಾರ್ಗದರ್ಶನ, ಸಂತರ ಸಾಧು ಸಂತರ ಪ್ರೇರಣೆ, ಏಳಿ ಎದ್ದೇಳಿ ಎಂಬಂಥ ಕೂಗು ಆ ಕಾಲದಲ್ಲಿ ಅದನ್ನು ವಶಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ತಮ್ಮಲ್ಲಿ ಧೈರ್ಯ ಇದೆ, ಚೈತನ್ಯ ಇದೆ, ಅದನ್ನು ಹುರಿದುಂಬಿಸಬೇಕು. ಅದಕ್ಕೊಬ್ಬ ಶ್ರೀಕೃಷ್ಣ ಬೇಕು, ಅದಕ್ಕೊಬ್ಬ ಶ್ರೀರಾಮ ಬೇಕು, ಅದಕ್ಕೊಬ್ಬ ಸುದರ್ಶನ ಬೇಕು. ಅಂಥ ಒಂದು ಕಾಲ ಈಗ ಸನ್ನಿಹಿತವಾಗಿದೆ. ಅಂಥ ಅಯೋಧ್ಯೆಯಲ್ಲಿ ಶ್ರೀರಾಮನ ಬ್ರಹ್ಮಕಲಶದ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ. ನಮಗೆಲ್ಲ ಸಂತೋಷ. ನಮ್ಮಲ್ಲಿ ಸಾಧ್ಯ ಇದೆ ಎಂಬುದನ್ನು ತೋರಿಸಿಕೊಡೋದಕ್ಕೆ ಇದೊಂದು ನಿದರ್ಶನ. ನಮ್ಮ ದೇಶ ಭಾರತ ವಿಶ್ವಗುರುದಾಗುವುದಕ್ಕೆ ಸಾಧ್ಯ ಇದೆ. ನಾವು ಏನೂ ಇಲ್ಲದೆ ಕೂತ್ಕೊಂಡ್ರೆ ನಮ್ಮ ಚೈತನ್ಯ ಅದು ಯಾರಿಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ನಾವು ಎಲ್ಲ ಸಣ್ಣ ವಿಷಯದಲ್ಲಿ ಮಾತನ್ನು ಮುಗಿಸುವುದಕ್ಕಿದೆ. ಉಭಯ ಶ್ರೀಗಳು ಹೇಳಿದರು, ಬೇರೆ ಬೇರೆ ರೀತಿಯ ಸಂದೇಶವನ್ನು ಸಾರಿದರು. ಇನ್ನು ಉಳಿದವರಿದ್ದಾರೆ, ನಾವು ಹೆಚ್ಚು ಮಾತಾಡುವಂಥ ವಿಷಯ ಅಲ್ಲ. ಯಾಕೆಂತೇಳಿದರೆ ಪುತ್ತಿಲ ಅರುಣ್ ಕುಮಾರ್ರವರನ್ನು ಒಂದು 20 ವರ್ಷಗಳಿಂದ ನಾವು ಗಮನಿಸುವ. ನಮಗೆ ಕೂಡ ತುಂಬ ಕಾರ್ಯಕ್ರಮವನ್ನು ಕೊಟ್ಟವರು. ಅರುಣಣ್ಣ ಅಂತ ಹೇಳಿದರೆ 12 ಗಂಟೆ ರಾತ್ರಿ ಕೂಡ ಫೋನ್ ಮಾಡಿದರೆ ಪುತ್ತೂರಿನ ಭಕ್ತರು ಹೇಳ್ತಾರೆ, ಅರುಣಣ್ಣ ನಮಗೆ ದೇವರೀತಿ ಲೆಕ್ಕ ಅಂತೇಳಿ. ಅಂಥ ಒಂದು ವ್ಯಕ್ತಿಯ ಮೂಲಕವಾಗಿ ನಾವು ಇಂಥ ಒಂದು ಸಂಘಟನೆಯನ್ನು ಮಾಡೋದು ಅಂತೇಳಿದರೆ ಸಾಮಾನ್ಯ ವಿಷಯ ಅಲ್ಲ. ಅವರೊಬ್ಬರು ಸಂಘಟಕರು, ಅವರಲ್ಲಿ ಆ ಚೈತನ್ಯ ಇದೆ. ಆ ಚೈತನ್ಯವನ್ನು ನಮಗೆ ಹುರಿದುಂಬಿಸ್ತಾರೆ. ಇಲ್ಲದ್ರೆ ಒಬ್ಬನಿಂದ ಸಾಧ್ಯವಿದೆಯಾ? ಪುತ್ತಿಲ ಬರುವಾರ ಅಂತೇಳಿ ನಾವೊಂದು ಪರಿವಾರ ಮಾಡಿದರೆ ನಮಗೆ ಸಾಧ್ಯ ಇದೆಯಾ? ಅದು ಎಲ್ಲವರಿಗೂ ಸಾಧ್ಯವಾಗಿಲ್ಲ. ಅಂತಹ ಸರಳತೆ, ಸಜ್ಜನಿಕೆ, ಶಾಂತಿ, ಸಮಾಧಾನದಿಂದ, ಪ್ರೀತಿಯಿಂದ, ಅಂತಹ ಪ್ರೀತಿಯಿಂದ ಸಮಾಜವನ್ನು ಗೆಲ್ಲುವುದಕ್ಕೆ ಸಾಧ್ಯ ಇದೆ ಎಂಬಂಥ ಒಂದು ನಿದರ್ಶನ ಇದ್ದರೆ ಅದು ನಮ್ಮ ಪುತ್ತಿಲ ಮಾತ್ರ ನಾವು ಕಂಡ ರೀತಿಯಲ್ಲಿ. ಆದ ಕಾರಣ ಆ ಪ್ರೀತಿ ನಮಗೆ ಬೇಕು. ದ್ವೇಷದಿಂದ ದೇಶವನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ, ಪ್ರೀತಿಯಿಂದ ಇಡೀ ವಿಶ್ವವನ್ನು ಗೆಲ್ಲುವುದಕ್ಕೆ ಸಾಧ್ಯ ಇದೆ. ದ್ವೇಷದಿಂದ ಏನಾಗ್ತದೆ? ಘರ್ಷಣೆ ಆಗ್ತದೆ, ಗಲಾಟೆ ಆಗ್ತದೆ, ಕೋರ್ಟು ಕಚೇರಿಗೆ ಹೋಗ್ತೇವೆ, ಮತ್ತು ಕಡೆಗೆ ಕತ್ತಿಯ ಪೆಟ್ಟಾಗಿ ರಕ್ತದ ಓಕುಳಿ ಆಗ್ತದೆ. ಪ್ರೀತಿಯಿಂದ ಹಾಗಾಗುವುದಿಲ್ಲ. ಒಂದು 4 ದಿವಸ ಮೌನವಾಗಿದ್ದುಕೊಂಡು ಮತ್ತೆ ಒಂದಾಗ್ತಾರೆ. ಆದ ಕಾರಣ ನಾವೆಲ್ಲ ಪ್ರೀತಿಯಿಂದ ಇರೋಣ. ನಮ್ಮ ವಿಟ್ಲ ಸೀಮೆಯ ದೇವರು ದೊಡ್ಡವರು. ಆ ದೇವರು ನಮ್ಮನ್ನೆಲ್ಲ ಇಲ್ಲಿ ಒಂದುಗೂಡಿಸಿದ್ದಾರೆ. ಅವರ ನೆರಳಲ್ಲಿ ಬದುಕಿ ಬಾಳೋಣ, ಪ್ರೀತಿ ವಿಶ್ವಾಸದಿಂದ ಇರೋಣ. ನಮ್ಮ ದೇಶದ ರಕ್ಷಣೆ, ನಮ್ಮ ದೇಹದ ರಕ್ಷಣೆ, ನಮ್ಮ ದೇವರ ರಕ್ಷಣೆ, ನಮ್ಮ ಧರ್ಮದ ರಕ್ಷಣೆ ಮಾಡೋಣ ಅಂತೇಳಿ ಹೇಳಿಕೊಂಡು ವೇದಿಕೆಯಲ್ಲಿರ್ತಾನೆ ಎಲ್ಲ ಸ್ವಾಮೀಜಿಗಳವರೆಗೂ ಅಭಿನಂದನೆ, ಅಂದರೆ ನನ್ನ ವಂದನೆಗಳನ್ನು ಹೇಳುತ್ತಾ ಎಲ್ಲ ಅತಿಥಿ ಅಭ್ಯಾಗತರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ನನ್ನ 2 ಮಾತುಗಳನ್ನು ಎಲ್ಲ ಈ ಕಾರ್ಯಕ್ರಮವನ್ನು ನಿಯೋಜಿಸಿದಂಥ ಎಲ್ಲ ಸಮಿತಿಯ ಸದಸ್ಯರಿಗೂ ಬಂಧುಗಳಿಗೂ ನನ್ನ ವಂದನೆಗಳನ್ನು ಹೇಳುತ್ತಾ 2 ಮಾತುಗಳನ್ನು
ಪರಶಿವನ ಸನ್ನಿಧಾನದಲ್ಲಿ ಅರ್ಪಿಸ್ತೇನೆ. ಜೈ ಶ್ರೀಮಾತ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.